ಮಂಗಳೂರಿನ ಕೊಡಿಯಲ್ಬೈಲ್ ಶಾರದಾ ವಿದ್ಯಾಸಂಸ್ಥೆಗಳ ವತಿಯಿಂದ ಹಬ್ಬಗಳ ಸಂಗಮ ಎಂಬ ಕಾರ್ಯಕ್ರಮ ವಿದ್ಯಾಸಂಸ್ಥೆಯ ಆವರಣದಲ್ಲಿ ನಡೆಯಿತು. ದೀಪಾವಳಿ, ಗೋಪೂಜೆ, ಕನಕ ಜಯಂತಿ, ಮಕ್ಕಳ ದಿನಾಚರಣೆ ಹೀಗೆ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿಯೇ ಹೆಸರು ಪಡೆದುಕೊಂಡಿರುವ ಮಂಗಳೂರಿನ ಕೊಡಿಯಲ್ಬೈಲ್ನ ಶಾರದಾ ವಿದ್ಯಾಸಂಸ್ಥೆಗಳ ವತಿಯಿಂದ ಹಬ್ಬಗಳ ಸಂಗಮ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೀಪಾವಳಿ, ಗೋಪೂಜೆ, ಕನಕ ಜಯಂತಿ, ಭಾರತ ಮಾತಾ ಪೂಜನ, ಮಕ್ಕಳ ದಿನಾಚರಣೆ ಹೀಗೆ ಹಬ್ಬಗಳ ಸರಣಿಯನ್ನೇ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಹಬ್ಬಗಳ ಮಹತ್ವದ ಬಗ್ಗೆ ತಿಳಿಯಪಡಿಸಲಾಯಿತು. ವಿದ್ಯಾಸಂಸ್ಥೆಯ ಆವರಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಇನ್ನು ವಿದ್ಯಾಲಯದ ಎನ್ಸಿಸಿ ಕೊಠಡಿಯನ್ನ ಶಾರದಾ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಮರಸ್ಯ ಸಂಯೋಜಕರಾದ ಸುರೇಶ್ ಪರ್ಕಳ ಅವರು ಮಾತನಾಡಿ, ಯಾವುದೇ ಹಬ್ಬಗಳಲ್ಲಿ ಮಹಾಪುರುಷರ ಸಾಧನೆ ಇರುತ್ತದೆ. ಅವರ ತತ್ವ, ಬೋಧನೆ, ವಿಚಾರಗಳು ಪ್ರಮುಖವಾಗಿರುತ್ತವೆ. ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಅವತಾರಗಳಲ್ಲಿ ಪೂರ್ಣ ಅವತಾರವನ್ನು ಅವನು ನಮ್ಮ ಜೀವನಕ್ಕೊಂದು ಸಂದೇಶವನ್ನು ಕೊಟ್ಟಿದ್ದಾನೆ. ನಾವು ಹೇಗೆ ಬದುಕಬೇಕು ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾನೆ. ಅದನ್ನು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಬೇಕು. ಇದು ಹಬ್ಬದ ಆಚರಣೆಯ ಉದ್ದೇಶ. ಗಣೇಶೋತ್ಸವ ಬರ್ತದೆ. ಚೌತಿಯ ವಿಶೇಷ ಏನು ಅಂತ ಕೇಳಿದರೆ ಕೆಲವರು ಹೇಳ್ತಾರೆ ಗಣಪತಿಯನ್ನು ಬಾವಿಗೆ ಹಾಕೋದು. ಗಣಪತಿಯ ನೀರಿನ ವಿಸರ್ಜನೆಯ ಆ ಕಾರ್ಯಕ್ರಮ ಏನಿದೆ ಅದಕ್ಕೂ ಬಹಳ ಅರ್ಥ ಇದೆ. ಹಬ್ಬಗಳ ಹಿಂದೆ ಮಹಾಪುರುಷರಿರ್ತಾರೆ. ಅವರ ತತ್ವ, ಬೋಧನೆ, ವಿಚಾರಗಳು ಅದೇ ಬಹಳ ಪ್ರಮುಖವಾದ್ದು. ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು. ನಾವು ಅವರು ಕೊಟ್ಟ ಪ್ರೇರಣೆಯನ್ನು ಪಡೆದುಕೊಂಡು ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳಬೇಕು. ಇದು ಹಬ್ಬದ ಆಚರಣೆಯ ಉದ್ದೇಶ. ಈ ವೇಳೆ ಶಾರದಾ ವಿದ್ಯಾಸಂಸ್ಥೆಗಳ ವಿಶ್ವಸ್ತರಾದ ಪ್ರದೀಪ್ ಕುಮಾರ್ ಕಲ್ಕೂರ, ಎಚ್ ಸೀತಾರಾಮಾಚಾರ್ಯ, ಡಾಕ್ಟರ್ ಸೀತಾರಾಮ್ ಭಟ್ ದಂಡತೀರ್ಥ, ಸುಧಾಕರ್ ರಾವ್ ಪೇಚಾಪ್ರ, ಶೈಕ್ಷಣಿಕ ಸಲಹೆಗಾರರಾದ ಡಾಕ್ಟರ್ ಲೀಲಾ ಉಪಾಧ್ಯಾಯ, ಶಾರದಾ ಹೈಸ್ಕೂಲ್ನ ಪ್ರಾಂಶುಪಾಲರಾದ ಸುನೀತಾ ಭೀಮಡಿ, ಶಾರದಾ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಕಬ್ಬಿನಾಲೆ ಬಾಲಕೃಷ್ಣ ಭಾರದ್ವಾಜ್, ಶಾರದಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹಾಬಲೇಶ್ವರ ಭಟ್, ಸುನಂದ ಪುರಾಣಿಕ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿದ್ಯಾರ್ಥಿಗಳ ಗಾಯನ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.